ಶಾಸಕಿ ಭಾಗೀರಥಿ ಮುರುಳ್ಳಿ ಅವರ ಭಾವಚಿತ್ರಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿದವರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಮಂಗಳೂರು ಮಿನಿ ವಿಧಾನಸೌಧದ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೂ ಶಾಸಕ ವೇದವ್ಯಾಸ ಕಾಮತ್, ಶಾಸಕಿಯ ವಿರುದ್ಧದ ಅವಹೇಳನ ಖಂಡಿಸಿದ್ದರಲ್ಲದೆ ಸರ್ಕಾರದ ಬೇಜವಾಬ್ದಾರಿ ನಡೆಯನ್ನು ಟೀಕಿಸಿದರು. ಹಾಗಾಗಿ ಯಾವ ಸಂಶಯ ಕಾಂಗ್ರೆಸ್ನ ಮೇಲೆ ಜನರಿಗೆ ಇತ್ತ, ಯಾವ ಸಂಶಯ ಮಹಿಳೆಯರಿಗೆ ಕಾಂಗ್ರೆಸ್ನ ಮೇಲೆ ಇದೆಯಾ, ಯಾವ ಸಂಶಯ ದಲಿತ ಸಮಾಜದ ನಮ್ಮ ಬಂಧುಗಳಿಗೆ ಕಾಂಗ್ರೆಸ್ನ ಮೇಲೆ ಇದೆಯಾ, ಆ ಸಂಶಯವನ್ನ ಮತ್ತೆ ನಿರೂಪಿಸುತ್ತಿರುವಂತ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡನೇ ಬಾರಿಗೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಮಾಡಿದಂತ ಮೊದಲನೇ ಕೆಲಸ SCP TCP ಫಂಡ್ ಅನ್ನ ಡೈವರ್ಟ್ ಮಾಡಿದ್ರು. ಇವರ ಬದ್ಧತೆಯನ್ನು ತೋರಿಸ್ತದೆ. ಸಂವಿಧಾನದ ಮೇಲೆ ಎಷ್ಟು ಬದ್ಧತೆ ಇದೆ, ದಲಿತರ ಉದ್ಧಾರದ ಮೇಲೆ ಎಷ್ಟು ಬದ್ಧತೆ ಇದೆ ಅನ್ನುವುದನ್ನು ತೋರಿಸ್ತದೆ. ಭಾರತೀಯ ಜನತಾ ಪಾರ್ಟಿ ಇದರ ವಿರುದ್ಧ ಹೋರಾಟವನ್ನು ಮಾಡಿತ್ತು. ಈ ಸಂವಿಧಾನ ವಿರೋಧಿ ಕೃತ್ಯವನ್ನು ನಿಲ್ಲಿಸಬೇಕು, SCP TCP ಫಂಡ್ ಅನ್ನ ಮತ್ತೆ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ ನ ಉದ್ಧಾರಕ್ಕಾಗಿ ವಿನಿಯೋಗಿಸಬೇಕು ಅನ್ನುವಂತ ಆಗ್ರಹವನ್ನು ಮಾಡಿದ ನಂತರ ಕೂಡ ಕ್ಯಾರೆ ಇಲ್ಲದೆ, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇವತ್ತಿನವರೆಗೆ ನಡೆಸಿಕೊಂಡು ಬಂದಿದೆ. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ನಮ್ಮ ಎಲ್ಲಾ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಸ್ಪಷ್ಟವಾದಂತಹ ಆಗ್ರಹ, ಆ ಯುವಕನನ್ನ ಬಂಧಿಸಬೇಕು, ಆ ಯುವಕನನ್ನ ಜೈಲಿಗಟ್ಟಬೇಕು, ಅವನ ಮೇಲೆ ಕಾನೂನು ಕ್ರಮ ವಹಿಸಬೇಕು ಅಂತ ಹೇಳುವಂತ ಸ್ಪಷ್ಟವಾದಂತಹ ಆಗ್ರಹ ಈ ಹೋರಾಟದ ಮುಖಾಂತರ ಜಿಲ್ಲಾಡಳಿತಕ್ಕೆ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ದಲಿತ ಸಮುದಾಯದ ಮಹಿಳೆಗೆ ಮಾಡಿದಂತ ಅಪಮಾನ ಅಲ್ಲ, ಇಡೀ ರಾಜ್ಯದ, ಇಡೀ ದೇಶದ ಎಲ್ಲ ಮಹಿಳೆಯರಿಗೆ ಮಾಡಿದಂತ ಅಪಮಾನ ಅಂತ ಹೇಳುವಂಥದ್ದು ನಾವೆಲ್ಲರೂ ಒಪ್ಪಿಕೊಳ್ಬೇಕಾದಂತ ವಿಚಾರ. ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ, ಬಿಜೆಪಿ ಮುಖಂಡರಾದ ಮೋನಪ್ಪ ಭಂಡಾರಿ, ವಸಂತ ಪೂಜಾರಿ, ಮಾಜಿ ಶಾಸಕ ಸಂಜೀವ ಮಠಂದೂರು, ಮಾಜಿ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್, ಪ್ರೇಮಾನಂದ ಶೆಟ್ಟಿ, ಚಂದ್ರಾವತಿ, ನಂದನ್ ಮಲ್ಯ, ಅವಿನಾಶ್ ಸುವರ್ಣ, ಶಕೀಲಾ ಕಾವ, ಪೂಜಾ ಪೈ, ಸಂತೋಷ್ ಕುಮಾರ್ ಬೊಳಿಯಾರ್ ಮತ್ತಿತರರು ಉಪಸ್ಥಿತರಿದ್ದರು.